ಕಾಪು ತಾಲೂಕಿನ ಮುದರಗಡಿಪೇಟೆಯಲ್ಲಿ ಹಾಡಹಗಲೇ ನಡೆದಿದ್ದ ಡೇವಿಡ್ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಸುಪಾರಿ ಹಿಂದಿನ ಮಾಸ್ಟರ್ ಮೈಂಡ್ ಬೆನ್ನು ಹಿಡಿದಿರುವಂತಹ ಪೊಲೀಸರು ಪ್ರಕರಣದಲ್ಲಿ ಶಾಮೀಲಾಗಿರುವ ಇನ್ನೋರ್ವ ಸೂತ್ರಧಾರಿಗಾಗಿ ಬಲೆ ಬೀಸಿದ್ದಾರೆ. ಈಗಾಗಲೇ ಅನ್ಯ ರಾಜ್ಯಕ್ಕೆ ತೆರಳಿರುವ ಪೊಲೀಸರ ಒಂದು ತಂಡ ಮುಂಬೈ ಸೇರಿದಂತೆ ಪಂಜಾಬ್, ಹರಿಯಾಣ ರಾಜ್ಯಗಳಲ್ಲಿ ತನಿಖೆ ನಡೆಸುತ್ತಿದ್ದು, ಕೊಲೆಗೆ ಸುಪಾರಿ ನೀಡಿರುವ ಆರೋಪಿಗಳಿಗಾಗಿ ಶೋಧ ನಡೆಸುತ್ತಿದೆ. ಶಾರ್ಪ್ ಶೂಟರ್ಗಳ ಖಾತೆಗೆ ಹಣ ಹಾಗೂ ಆರೋಪಿಗಳ ಮೊಬೈಲ್ಗೆ ಡೇವಿಡ್ ಫೋಟೋ ಬಂದಿರುವ ಹಿನ್ನೆಲೆಯಲ್ಲಿ ಪೊಲೀಸರು ತಾಂತ್ರಿಕ ಸಹಾಯದಿಂದ ಸುಪಾರಿ ಕೊಟ್ಟವರ ಮೂಲ ಹುಡುಕಾಟ ನಡೆಸುತ್ತಿದೆ. ಇನ್ನು A2 ಆರೋಪಿ ಅಜಯ್ ರಸ್ತೋಗಿ ಹಾಗೂ A3 ಆರೋಪಿ ಜಿಯಾಹುಲ್ ವಜೂಲ್ ಶೇಖ್ರನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ತನಿಖೆ ತೀವ್ರಗೊಳಿಸಿದ್ದಾರೆ.